ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಅಪ್ಪೆಮ್ಮೆರಡು ಬೊಕ್ಕದ ಭಾರಿ ಮರ್ಯಾದೆ ವ್ಯಕ್ತಿ ಪಂಡ ಅವು ಬರೋ ಕಲ್ಪಾವನಕ್ಲಿಂದು ಡಾಕ್ಟರ್ ಎಂ.ಬಿ. ಪುರಾಣಿಕ್ ಬಂದೇರು ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಗುರುವಂದನಾ ಕಾರ್ಯಕ್ರಮ ಉದೀಪನ ಮಲ್ತದಾರು ಪಾತಿರಿಯರು ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣನ್ರನ್ನ ಪುಟ್ಟುನ ದಿನನು ವರ್ಷಲ ದೇಶದೊರ್ಮೆಡು ಬರೋ ಕಲ್ಪಾವನಕ್ಲಿನ ದಿನ ಆದ ಆಚರಣೆ ಮಲ್ತೊಂದಿತ್ತದೆ ಕುಡ್ಲ ಕೊಡಿಯಲ್ ಬೈದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಶುಕ್ರವಾರ ಗುರುವಂದನೆ ಲೇಸ ಆಚರಣೆ ಮಲ್ತಿದ್ದಾರೆ. ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಮೇಡು ಶಾರದಾ ವಿದ್ಯಾಲಯ ಬರವು ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಂ.ಬಿ. ಪುರಾಣಿಕ್ ಕಾರ್ಯಕ್ರಮ ಉದೀಪನ ಮಲ್ತೇರು. ಕಾಲೇಜು ಬರವು ಕಲ್ಪನಕ್ಲು ಲೇಸದ ಚಾವಡಿಡಿತ್ತನ ಮಾತಾ ಬಿನ್ನೆರಿಗು ಬುಕ ಸಭಾಂಗನೊಡಿತ್ತನ ಬರವು ಕಲ್ಪಾವನಕ್ಲೆಗ್ ಗುರು ಕಾಣಿಕೆದ ಗುರುವಂದನೆ ಸಂದೈತ ಮಲ್ತೇರು. ಕಾರ್ಯಕ್ರಮ ಡಾಕ್ಟರ್ ಎಂ.ಬಿ. ಪುರಾಣಿಕರಿಗೆ ಮರ್ಯಾದಿ ಸಂದೈತ ಮಲ್ತೇರು. ಪುರಾಣಿಕರು ಪಾತಿರ್ದು ಒವ್ವೇ ಬೇಲೆನೆ ಪ್ರೀತಿ ಮಲ್ಪನ ನಿಘಂಟದ ಸೇವಾ ಮನಸ್ಸು ಇತ್ತಂಡ ಮಾತ್ರ ಬದುಕಡು ಗೆಲ್ಮೆ ಪಡೆಯರ ಸಾಧ್ಯ. ಅಮ್ಮೆರು ಅಪ್ಪೆ ಐಡ್ದು ಬುಕ್ಕದ ಮರ್ಯಾದಿದ ಜನ ಪಂಡ ಅವು ಬರವು ಕಲ್ಪಾವನಕ್ಲು ಬಾಲದ ಮನಸ್ಸಿನ ಅರಲ್ಪಾವನ ಶಕ್ತಿ ಬರವು ಕಲ್ಪಾವನಕ್ಲಿಡ ಉಂಡು. ಅಂಚದು ಬರವು ಕಲ್ಪಾವನಕ್ಲಿನ ಬಗೆಟ್ ಮರ್ಯಾದಿ ಬುಕ್ಕ ಎಡ್ಡೆ ಮನಸ್ಸು ಉಪ್ಪೊಡು ಒಂದು ಪಂಡೇರು. ಎಕ್ಸ್ಪರ್ಟ್ ಸಂಸ್ಥೆದ ಒತ್ತುಗುರು ಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಪಾತಿರ್ದು ಬರವು ಕಲ್ಪಾವನಕ್ಲಿನ ಅರ್ಥ ಮಲ್ತೊನ್ನ ಕಾರ್ಯಡು ಬರವು ಕಲ್ಪಾವನಕ್ಲಿನ ದಿನಾಚರಣೆದ ಮಹತ್ವ ದಿಂಗದಿಂಡು ಒಂಜಿ ದಿನದ ಕೆಲಸ ಅತ್ತು ಒಂದು ಬುಡಂದೆ ನಡಪುನ ಕಾರ್ಯ ಬರವು ಕಲ್ಪಾವನಕ್ಲಿನ ಒಂಜಿ ಕೆಲಸ ಅತ್ತು ಅವು ಒಂಜಿ ಜೀವನ ರೀತಿಯಿಂದ ಪಂಡೇರು. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರ್ಕಾರ್ಮಿದ ಪಾತ್ರ ಪಂಡಿದು ಬದುಕುನೆಕ್ಲ ಜೀವನ ನಡಪಾವನಕ್ಲ ವ್ಯತ್ಯಾಸಿ ಉಂಡು. ಜೀವನ ನಡಪಾಯರೆ ಬರವು ಕಲ್ಪಾವನಕ್ಲ ಮಾರ್ಗದರ್ಶನ ಅಗತ್ಯ. ಗುರುಕುಲು ಜೀವನ ಇಡೀ ಉಮೇದ್ ದಿಂಜಾವೆರು ಅಕ್ಲೆಗೆ ಏಪೋಗುಲ ಮರ್ಯಾದಿ ಕೊರಡು ಒಂದು ಪಂಡಿರು. ಎಕ್ಸ್ಪರ್ಟ್ ಬರವು ಸಂಸ್ಥೆನ ಆಡಳಿತ ಮಂಡಳಿದ ಅಂಕುಶ್ ಎನ್ ನಾಯಕ್, ದೀಪಿಕಾ ಎ ನಾಯಕ್, ರಫೀಕ್ ಖಾನ್, ಪ್ರಿನ್ಸಿಪಾಲರು ಪ್ರೊಫೆಸರ್ ರಾಮಚಂದ್ರ ಭಟ್, ಅಕಾಡೆಮಿಕ್ ಮುಖ್ಯಸ್ಥರು ವಿನಾಯಕ್ ಬಿ, ಉಪನ್ಯಾಸಕರು ಕರುಣಾಕರ ಬಳ್ಕೂರು ಕಾರ್ಯಕ್ರಮ I know how expert institution has come up. It is a hard, dedicated work of Professor Naik. Then my own daughter, Usha, has joined him. And Ankush is my own student for 10 years in Sharda Vidyalaya. I know a Rome cannot be built in a single day. So much of difficulties, ups, down, even today. What are the problems Professor Naik is facing to maintain? For people, yes, a very great, successful institution, students from all over India come here, do their pre-university and get elevated to the post whatever they want to achieve. My young friends, I know you are the best to get admission into this institution is not that easy. So much of competition, selection. After selection also, what an amount of hard work you have to do. See, there is a difference between living and leading life. Living, all creatures in this universe live. Leading life, only human beings like you and me, or unlike you and unlike me, can lead life. I said unlike because we may have drawbacks. The gap between live and lead life, it can be modified, it can be transformed from living and leading life is possible by good teachers. And that is the importance of a teacher in life. To the extent the people say a poor teacher just teaches, a great teacher inspires. Children, when we are talking about certain days, it's important to know why do we celebrate. Is it about us today also? Because that's what it will happen. Today, see, your teachers are going to do something, some entertainment program for you. So even their day got converted into your day. Teaching profession is not like any other profession.
According to me, it is not at all a profession. Maybe being engineer is a profession, being a doctor is a profession, but being a teacher, it's not a profession. It's a lifestyle. ಬಂಟ್ವಾಳ ತಾಲೂಕದ ಪಳ್ಳಿಲಿನ ನಿಲೆಟ್ ಪ್ರವಾದಿ ಮೊಹಮ್ಮದ್ ಪೈಗಂಬರಿನ 1500ನೇ ವರ್ಷದ ಜನ್ಮದಿನಾಚರಣೆ ಈದ್ ಮಿಲಾದ್ ಪರ್ಬ ಭಾರಿ ಸಂಭ್ರಮೋಡ್ ನಡೆತ್ತದೆ. ಪೈಗಂಬರ ಸಂದೇಶ ಸಾರೋಣ ಮೆರವಣಿಗೆ ಅಟ್ಟಣೆ ಮಲ್ತಿದ್ದೇರು. ಬಂಟ್ವಾಳ ತಾಲೂಕದ ಪಳ್ಳಿಲಿನ ಒಟ್ಟು ಸಿರಿಗೆಡು ಪ್ರವಾದಿ ಮೊಹಮ್ಮದ್ ಪೈಗಂಬರಿನ 1,500 ವರ್ಷಲಿನ ಜನ್ಮದಿನಾಚರಣೆ ಈದ್ ಮಿಲಾದ್ ಪರ್ಬದ ಗೌಜಿ ಶುಕ್ರವಾರ ನಡೆತಂಡೆ. ಪಳ್ಳಿಲಿನ ಸುತ್ತಲೂ ರಾಷ್ಟ್ರೀಯ ರಾಜಮಾರ್ಗೋಡು ಈದ್ ಆಚರಣೆ ಗೌಜಿದಲ್ಲಿ ಕೊಡು ಮೊಹಮ್ಮದ್ ಪೈಗಂಬರಿನ ಸಂದೇಶ ಸಾರೋಣ ಮೆರವಣಿಗೆ ನಡಪಾಯರು. ಮೆಲ್ಕರ್ ಕೈತಲ್ದ ಗುಡ್ಡೆದಂಗಡಿ ಜುಮ್ಮಾಪಳ್ಳಿ, ಮಾಣಿ ಕೈತಲ್ದ ಕೊಡಾಜೆ ಬದ್ರಿಯ ಜುಮ್ಮಾಪಳ್ಳಿ, ಮಾಣಿ ಬುಡೋಳಿ ಪಳ್ಳಿಡು ಸಂಭ್ರಮದ ಈದ್ ಆಚರಣೆ ನಡೆತಂಡೆ. ಮೆರವಣಿಗೆದ ಉದ್ದಗುಲ ಚೀಪೆ ತೆನಸು, ಬಾಜಿಲ್ಗ್ ಸಂಪುದ ಆಸರು, ಐಸ್ ಕ್ರೀಮ್ ಇಂಚ ಬೇತೆ ಬೇತೆ ನಮೂನೆಡು ಪಟ್ಟಿರು. ಪೊಡಿ ಜೋಗ್ಲಿಡ್ದು ಬತ್ತನ ಮಲ್ಲಕ್ಲೆ ಮುಟ್ಟ ಪಾಕಜನ ಮೆರವಣಿಗೆಡು ಪಾಲ್ದೆ ತೊಂಡಿರು. ದಫ್ದ ಕೂಟ, ಫ್ಲವರ್ ಶೋ, ಸ್ಕೌಟ್ ಕೂಟದಕ್ಕಿನ ಪಥ ಸಂಚಲನ ಮೆರವಣಿಗೆ ಇತ್ತಂಡೆ. ಒಂದು ಧರ್ಮಸ್ಥಳ ಕ್ಷೇತ್ರೋಡು ನಡಪನ ಕಾರ್ಯಕ್ರಮ ಆತು. ಒಂದು ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರೊಳಗಿನ ಕಾತೋನ್ನ ಬಗೆಟ್ ದೀವನ್ನ ಸಭೆಯಿಂದ ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಪಂತೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಶುಕ್ರವಾರ ನಡಪಾಯಿನ ಧಾರ್ಮಿಕ ಕ್ಷೇತ್ರೊಳಗಿನ ನಾಯಕರನ್ನ ಧರ್ಮ ಜಾಗೃತಿ ಸಭೆಟ್ 6 ಸರ್ವರನ್ನ ಎದುಕೊಂದು ಪಾತೇರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಶುಕ್ರವಾರ ಧಾರ್ಮಿಕ ಕ್ಷೇತ್ರೊಳಗಿನ ನಾಯಕರನ್ನ ಧರ್ಮ ಜಾಗೃತಿ ಸಭೆಯನ್ನು ಅಟಣೆ ಮಲ್ತಿದ್ದೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿರು ತುಡರು ಬೊಳ್ಪು ಪೊತ್ತಾದ ಸಭೆಯನ್ನು ಉದೀಪನ ಮಲ್ತೇರು. ಸಭೆಟ್ ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಸರ್ವೇರಿನ ಎದುಕೊಂದು ಸುರೂತ ಪಾತೆರ ಪಂಡದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿರ್ನ ಸಾಧನೆಲೇನು ಪೊಲಬ್ ಮಂತ್ ಕೊರಿಯರು. ಒಂದು ಧರ್ಮಸ್ಥಳ ಕ್ಷೇತ್ರದ ನಿಲಿಟ್ ನಡಪುನ ಕಾರ್ಯಕ್ರಮ ಆತ್. ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರೊಳಿನ ಕಾತೊನ್ನ ಬಗೆಟ್ ಧಾರ್ಮಿಕ ಕ್ಷೇತ್ರೊಳಿನ ನಾಯಕರನ ಸಭೆ ಮಾತನಾಡುವ ಮಂಜುನಾಥ ಪನ್ಪನ ಪುಗಾರ್ತೆಗೆ ಸಂದನ ಹೆಗ್ಗಡೆರು ಆರನ ಕಾರ್ಯಲಿಡ್ದು ನೂದಿಡ್ದು ಮಿಕ್ಕದು ಸಂದೇಶೊಳಿನ ಕೊರ್ನಾರು. ಮಾನವೀಯತೆಡ್ದು ಶ್ರದ್ಧೆಡು ಇಡೀ ಬದುಕಿನ ಸಮಾಜಗಾದ ದೆತ್ತದೀನಾರು. ಸರ್ವಲ ಸಮಾಜಗೂ ಅರ್ಪಣೆ ಮಲ್ತದಿರು. ಲೋಕದ ಭೂಪಟುಡು ಧರ್ಮಸ್ಥಳ ಗುರ್ತು ಮಲ್ತದುಂಡು. 1990 ಟ್ರಸ್ಟ್ ಸ್ಥಾಪನೆ ಮಲ್ತದು ಇಡೆಮುಟ್ಟ 307 ಪಿರಾಕದ ದೇವಸ್ಥಾನಲಿನ ಜೀರ್ಣೋದ್ಧಾರ ಮಲ್ತದೇರು. 1948 ಮಧ್ಯವರ್ಜನ ಶಿಬಿರ ನಡಪಾದೇರು. ಗ್ರಾಮಾಭಿವೃದ್ಧಿ ಯೋಜನೆಡು ರಾಜ್ಯದೊರ್ಮೆಡು 45,000 ಜನ ಉಳ್ಳೇರು. 48 ವರ್ಷೋಡು 16,221 ಜೋಡಿಲಿನ ಸಾಮೂಹಿಕ ಮದಿಮೆ ಮಲ್ಪಾದಿருந்து ಡಾಕ್ಟರ್ ಎಂ ಮೋಹನ ಆಳ್ವೇರು ಹೆಗ್ಗಡೇರ್ನ ಸಾಧನೆಲೇನು ತಿರಿಪಾಯರು. ಡಿ ಹರ್ಷೇಂದ್ರ ಕುಮಾರ್ ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಕಡೇಲ್ ಶ್ರೀ ಲಕ್ಷ್ಮೀನಾರಾಯಣ ಸರಣಿರು, ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು, ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಬೊಕ್ಕ ಹೆಗ್ಗಡೇರ್ನ ಕುಟುಂಬದ ಸರ್ವೇರ್ಲ ಸಭೆಟ್ ಪಾಲ್ದೆ ತೊಂಡೇರು. ನಾವೆಲ್ಲರೂ ಭಾಗವಹಿಸುವ ಈ ಸಭೆಯನ್ನು ಧರ್ಮಸಭೆ ಎಂದು ನಾವು ಬಣ್ಣಿಸ್ತೇವೆ. ಕಾವಂದರು ತನ್ನ ಕೆಲಸದ ಮೂಲಕ ನೂರಾರು ಸಂದೇಶಗಳನ್ನು ನಾಡಿಗೆ ಕೊಟ್ಟವರು. ಸಮಾಜದಲ್ಲಿ ಬದುಕಿನುದ್ದಕ್ಕೂ ಜನಜಾಗೃತಿಯನ್ನು ಮೂಡಿಸಿದವರು. ಧರ್ಮಸ್ಥಳವನ್ನು ಸತ್ಯ, ಧರ್ಮ, ನ್ಯಾಯಕ್ಕೆ ನೆಲೆಬೀಡಾಗಿ ಮಾಡಿದ್ದಾರೆ. ಇದರಿಂದ ಈ ಕ್ಷೇತ್ರ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಪ್ರವರ್ತಿತ ಸಂಸ್ಥೆಗಳಿಗೆಲ್ಲ ಒಂದು ರಾಷ್ಟ್ರದ ನಕಾಶೆಯಲ್ಲಿ ಮಾತ್ರವಲ್ಲದೆ
ಪ್ರಪಂಚದ ಭೂಪಟದಲ್ಲಿ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದೆ. ಈ ದಾನ ಪುರುಷ ಹಾಗಾಗಿ ಇಂದು ಪುರುಷ ಮಾತ್ರವಲ್ಲ, ಪರುಷಮಣಿಯೂ ಹೌದು. ಅವರು ಯಾವುದನ್ನು ಮುಟ್ಟುತ್ತಾರೆ ಅದನ್ನು ಚೆನ್ನಾಗಿ ಪರಿವರ್ತಿಸುವ ಶಕ್ತಿ ಅವರಿಗಿದೆ. ಜಗತ್ತಿನಲ್ಲಿ ಇಂಥ ಅನುಪಮವಾದ ಕೆಲಸ ಮಾಡಿದ ಸ್ವಾಮಿ, ಭೂಮಿ ಮೆಚ್ಚುವಂಥ ಕೆಲಸ ಮಾಡಿದ ಒಬ್ಬ ಧೀಮಂತ ಮರ್ಯಾದ ಪುರುಷೋತ್ತಮರ ವ್ಯಕ್ತಿತ್ವ ಹೊಂದಿದ ಪೂಜ್ಯ ಕಾವಂದರಿಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಸುವ ವ್ಯರ್ಥ ಪ್ರಯತ್ನ ಮಾಡುವ ದುಷ್ಟ ಜಾಲಕ್ಕೆ ಈ ಧರ್ಮಸಭೆ ಏಕಕಂಠದಲ್ಲಿ ಧಿಕ್ಕಾರವನ್ನು ಮೊಳಗಿಸಬೇಕು. ನಮ್ಮ ಮಾಧ್ಯಮಗಳ ಬಗ್ಗೆ ನಾವೆಲ್ಲ ಆತ್ಮವಿಶ್ವಾಸ ಮಾಡಿಕೊಳ್ಳಬೇಕು. ಅದರಲ್ಲಿಯೂ ಇವತ್ತಿನ ಟಿವಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳು ತಾವೇ ನ್ಯಾಯಾಧೀಶರಾಗಿ ಅಂತಿಮ ತೀರ್ಪುಗಳನ್ನು ಬಿತ್ತರಿಸುತ್ತದೆ. ಜನಸಾಮಾನ್ಯರನ್ನು ಇದೇ ಅಂತಿಮ ಸತ್ಯವನ್ನು ನಂಬಿಸಿದ್ದಾರೆ. ಆದರೆ ಎಷ್ಟೋ ರಾಷ್ಟ್ರಗಳಲ್ಲಿ, ಅದು ಕಮ್ಯುನಿಸ್ಟ್ ರಾಷ್ಟ್ರ ಇರಬಹುದು, ಧರ್ಮಾಧಾರಿತ ರಾಷ್ಟ್ರ ಇರಬಹುದು, ಅವರ ಮಾಧ್ಯಮಗಳ ಸಂಪೂರ್ಣ ನಿಯಂತ್ರಿಸಿ ನಮ್ಮ ಮುಷ್ಟಿಯೊಳಗೆ ಇಟ್ಟುಕೊಂಡು ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅಂಥ ನಿಯಂತ್ರಣ ನಮ್ಮ ದೇಶಕ್ಕೂ ಈಗ ಅತಿ ಅಗತ್ಯವಾಗಿದೆ. ಕ್ಷೇತ್ರದಿಂದ ನಡೆಯುತ್ತಿರುವ ಎಲ್ಲ ಸಮಾಜಮುಖಿ ಕಾರ್ಯಗಳೆಂದರೆ ಅದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ವರ್ಚಸ್ಸನ್ನು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದು ಅಂತ ಹೇಳಿದವರು ಪೂಜ್ಯರು. ಹಾಗಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಾಡಿನಾದ್ಯಂತ ನಡೆಸಲ್ಪಡುತ್ತಿರುವಂತಹ ಈ ಸತ್ಕಾರ್ಯಗಳೇನಿವೆ, ಇದು ಎಲ್ಲವೂ ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಧರ್ಮಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಿ. ನಾನು ಅಂದುಕೊಳ್ಳುತ್ತೇನೆ, ಬಹುಶಃ ನಾವೆಲ್ಲ ಇವತ್ತು ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಸೇರಿದ್ದೇವೆ ಅಂತ ಕೇಳಿದರೆ, ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಊರಿಗೆ ಒದಗಿ ಬಂದ ಸಹಾಯ ಎಂಥದ್ದು, ಮಾರ್ಗದರ್ಶನ ಎಂಥದ್ದು, ಆ ಮೂಲಕ ನಾವು ನಮ್ಮನ್ನು ಎತ್ತರಿಸಿಕೊಂಡ ಬಗೆ ಹೇಗೆ ಅಂತ ಆತ್ಮಾವಲೋಕನ ಮಾಡುತ್ತಾ ಈ ಜಗತ್ತಿನಲ್ಲಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವುದಕ್ಕೆ ಕಾರಣವಾದಂತಹ ಶ್ರೀಕ್ಷೇತ್ರಕ್ಕೆ ಧನ್ಯವಾದ ಹೇಳಬೇಕು. ಅದರ ಜೊತೆಗೆ ಕ್ಷೇತ್ರದ ಜೊತೆಗೆ ನಮಗಿದ್ದಂತಹ ಸಂಬಂಧ ಇದು ನಿರಂತರವಾಗಿ ಇನ್ನು ಮುಂದಕ್ಕೂ ನಡೀತಾ ಇರಬೇಕು, ಸಾಗುತ್ತಾ ಇರಬೇಕು. ಇಲ್ಲಿ ಯಾವುದೇ ಘಟನೆಗಳು ಕೂಡ ನಮ್ಮ ಸಂಬಂಧವನ್ನು ವಿಚ್ಛಿದ್ರಗೊಳಿಸಬಾರದು ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮದಿಮೆ ಆಪೆಯನ್ನು ನಂಬಾದು ಜವಂದಿ ಪೆದ್ದು ನಡೆದು ಬೊಕ್ಕ ಪಾತ್ರೆಗೂ ತತ್ತದು ಕೇಸಾದ ಜೈಲ್ಡಿತ್ತಿನ ಪುತ್ತೂರು ಬಪ್ಪಳಿಗೆದ ಕೃಷ್ಣ ಜೇರಾವ್ ಜೈಲಿಡಿದು ಬಿಡುಗಡೆ ಆಯ್ನ ಸಂಗತಿ ನಡೆತದೆ. ಆರೋಪಿ ಕೃಷ್ಣರಾವ್ ಪರವಾದ ಹೈಕೋರ್ಟ್ ಕೂಡದ ಪಿಪಿ ಹೆಗ್ಡೆ ವಾದ ಮಲ್ತಿದ್ದೇರು. ನ್ಯಾಯಾಂಗ ಬಂದ ನೋಡಿತ್ತಿನ ಆರೋಪಿ ಪುತ್ತೂರು ಬಪ್ಪಳಿಗೆದ ಕೃಷ್ಣ ಜೇರಾವ್ಗೂ ಜೈಲಿಡಿದು ಬಿಡುಗಡೆ ಭಾಗ್ಯ ತಿಗದಂಡು. ಮದಿಮೆ ಆಪೆಯಂದು ಜವಂದಿ ಉಡ್ತಿನ ನಂಬಾದು ಮದಿಮೆ ಆವಂದೆ ಆಳ್ ಪೆದ್ದು ನಡೆದು ಬೊಕ್ಕ ತಪ್ಪಾದು ಪೊಣ್ಣಗು ಮೋಸ ಮಲ್ತು ನಡೆದವರ ಕೇಸ್ ಕಾಯ್ದು ಜೈಲು ಸೇರು ನಂಚ ಅದಿತ್ತಂಡು. ಊರುಡು ಜವಂದಿ ಬೊಕ್ಕ ಬಾರದ ವಿಚಾರ ಮಲ್ಲೆ ಮಲ್ಲೆ ಆವೊಂದು ಪೊನಗ ತಪ್ಪಾದು ಮೈಸೂರು ಉಡಿತ್ತಿನ ಕೃಷ್ಣನ್ ಪೊಲೀಸರು ಪತ್ತದು ಕನಸದೆತ್ತೇರು. ಆರೋಪಿ ಕೃಷ್ಣ ಜೇರಾವ್ ಜವಂದಿ ಬೊಕ್ಕ ಬಾಲದ DNA ಪರೀಕ್ಷೆಗೆ ಕೋರ್ಟ್ ಆದೇಶ ಕೊಡ್ದಿದ್ದು ವರದಿ ಬರ್ಪಣೆ ದುಂಬೆ ಕರ್ನಾಟಕ ಹೈಕೋರ್ಟ್ ಸೆಪ್ಟೆಂಬರ್ 3 ಜಾಮೀನು ಮಂಜೂರು ಮಲ್ತದಿತ್ತಂಡು. ಪುತ್ತೂರು ಕೋರ್ಟುಡು ಜಾಮೀನು ಸಂಬಂಧ ಭದ್ರತೆ ಬೊಕ್ಕ ಬೇತೆ ಬೇತೆ ಕಾರ್ಯಗಳನ್ನು ಸೆಪ್ಟೆಂಬರ್ 4 ಮುಗಿಸಿದ್ದು ಆರೋಪಿನ ಕುಡ್ಲ ಜೈಲಿಡಿದು ಬಿಡುಗಡೆ ಮಲ್ತದೇರು. ಆರೋಪಿನ ಪರವಾದ ಹೈಕೋರ್ಟುಡು ಕುಡ್ಲದ ಪುದರ್ ಪೊಯ್ ವಕೀಲರು ಪಿಪಿ ಹೆಗ್ಡೆ ವಾದ ಮಲ್ತದಿತ್ತೇರು. ಪುತ್ತೂರು ಕೋರ್ಟುಡು ಸುರೇಶ್ ರೈ ಪಡ್ಡಂಬೈಲು, ರಾಘವ ಬೊಕ್ಕ ದೀಪಕ್ ರೈ ವಾದ ಮಲ್ತದಿತ್ತೇರು. ನಗರ ಪ್ರದೇಶದ ಬಡವೇರಿನ ಆರೋಗ್ಯ ಸಂಜೀವಿನಿಯಾದ ನಮ್ಮ ಕ್ಲಿನಿಕ್ ಸೇವೆ ಕೊರಿಯರ ಉಂಡು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಪಂತೇರು. ಬಂಟ್ವಾಳ ಪುರಸಭೆ ಸುತ್ತದ ಜಕ್ರಿ ಬೊಟ್ಟುಡು ನಮ್ಮ ಕ್ಲಿನಿಕ್ ಉದಿಪನ ಮಲ್ತದಾರು ಪಾತೇರಿ. ಬಂಟ್ವಾಳ ಪುರಸಭೆ ಸುತ್ತದ ಜಕ್ರಿ ಬೊಟ್ಟುಡು ಖಾಸಗಿ ಕಟ್ಟೋಣ ಒಂಜಿಟ್ಟು ನಮ್ಮ ಕ್ಲಿನಿಕ್ ಶುರು ಆತಂಡು. ಬಂಟ್ವಾಳ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕ್ ನಮ್ಮ ಕ್ಲಿನಿಕ್ ಉದಿಪನ ಮಲ್ತದ ಪಾತೇರಿ. ನಗರ ಪ್ರದೇಶದ ಬಡವೇರಿನ ಆರೋಗ್ಯ ಸಂಜೀವಿನಿಯಾದ ನಮ್ಮ ಕ್ಲಿನಿಕ್ ಸೇವೆ ಕೊರಿಯರ ಉಂಡು 40 ವರ್ಷ ಕಡತ್ನ ಪ್ರತಿಯೊರಿಲ್ಲ 2 ತಿಂಗುಳುಗುರ ಆರೋಗ್ಯ ಪರೀಕ್ಷೆ ಮಲ್ತೊಂಡೆ ಇಡ್ಡೆ. ನಗರ ಭಾಗದ ಜನಕ್ಕಳು ಉಂದಿತ ಉಪಯೋಗ ಪಡೆವ ನೋಡೊಂದು ರಾಜೇಶ್ ನಾಯ್ಕ್ ತಿರುಪಾಯರು. ಬಂಟ್ವಾಳ ಪುರಸಭೆತ ಗುರ್ಕಾರ್ಯರು ವಾಸು ಪೂಜಾರಿ ಸದಸ್ಯರು ಪುರುಷೋತ್ತಮ ಉದಿಪ್ಪನ ಕಾರ್ಯಕ್ರಮಟ್ಟು ಪಾಲ್ದೆ ತುಂಡೇರು. ಆಸ್ಪತ್ರೆ ಅಲ್ಲ, ಈ ಕ್ಲಿನಿಕಲ್ಲಿ ಜನರಿಗೆ, ನಗರ ಪ್ರದೇಶದಲ್ಲಿ ಜನರಿಗೆ ಈ ಆರೋಗ್ಯದ ಮಟ್ಟಿಗೆ ಜನರಿಗೆ ಅನುಕೂಲ ಆಗಬೇಕು, ಜನರಿಗೆ ಈ ಸೌಲಭ್ಯ ಲಭಿಸಬೇಕು. ಇಲ್ಲಾಂದರೆ ಎಲ್ಲರೂ ಆಸ್ಪತ್ರೆ ಹುಡ್ಕೊಂಡು ಹೋಗ್ಬೋದು. ತಾಲೂಕು ಮಟ್ಟದ ಆಸ್ಪತ್ರೆ ಆಗಲಿ ಅಥವಾ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ನಮ್ಮ ತಾಲೂಕಿನಲ್ಲಿ ಒಟ್ಟು 2 ಆದರೂ ನನ್ನ ಕ್ಷೇತ್ರದಲ್ಲಿ ಇದು ಪ್ರಥಮ.
ಪ್ರಧಾನಿ ನರೇಂದ್ರ ಮೋದಿ ಪಣವಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ GST ಪರಿಷ್ಕರಣೆ ಮಾಡ್ತದೆ ಐತಿಹಾಸಿಕ ಉಡುಗೊರೆ ಕೊಡ್ತಿರಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಂತೇರು. ಲೋಕಸಭಾ ಸದಸ್ಯರು ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕುಳ್ಳಡು ಸುದ್ದಿ ಕುಟ್ಟುಡು ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿ ಪಣವಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ GSTನು ಹೆಚ್ಚು ಕಮ್ಮಿ ಮಾಡ್ತದೆ ಐತಿಹಾಸಿಕ ಉಡುಗೊರೆಯನ್ನು ದೇಶದ ಜನಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಡು. ಪ್ರಧಾನಿ ಮೋದಿ ಬೊಕ ಮಂತ್ರಿ ನಿರ್ಮಲಾ ಸೀತಾರಾಮನರಿಗೆ ಜಿಲ್ಲೆದ ಜನಕ್ಲಿನ ಪರವಾದ ಮೆಚ್ಚುಗೆ ತೆರಿಪಾವ ಎಂದು ಪಂಡೇರು. ರೈತರು ಬೊಕ ಎಲ್ಲಿಯ ಬೇರೆದಕ್ಲಿಗೆ ಉಮೇದು ಕುರುಪ್ನ ಉದ್ಯಮ ಕೈಗಾರಿಕೆಗೆ ಒತ್ತು ಕುರುಪ್ನ ದಿಟ್ಟಿಡು ಪ್ರಧಾನಿ ನರೇಂದ್ರ ಮೋದಿ ಇಂಚಿಪ ಮಲ್ತನ ಭಾಷಣಗೂ ಹೊಂದುದು GST ಕೌನ್ಸಿಲ್ ಈ ಐತಿಹಾಸಿಕ ನಿರ್ಣಯದ ತೊಂದಲು 4 ಸ್ಲ್ಯಾಬ್ ಲೆಡ್ ಇತ್ತಿನ GSTನು 2 ಸ್ಲ್ಯಾಬ್ಗೆ ಕೊರ್ದು ಬಡವರಿಗೆ ನಡುವರ್ಗದಕ್ಲಿಗೆ ಪುದೆ ಕಮ್ಮಿ ಮಲ್ಪನ ದಿಟ್ಟಿಡು ಗಟ್ಟಿದ ಪಜ್ಜಲಿನ ದೀತಿನಂದು ಬ್ರಿಜೇಶ್ ಚೌಟ ಪಂಡೇರು. ವಿಶೇಷವಾದ ವೈದ್ಯಕೀಯ ಕ್ಷೇತ್ರಡು ಪಿರಿಯದ ಮರ್ದುಲು ಜನಕ್ಲಿನ ಕೈ ಕೇಕುಣ ರೀತಿಯಲ್ಲಿ ಈ ಸರ್ತಿ GST ಹೆಚ್ಚು ಕಮ್ಮಿ ಮಲ್ತ ನೀಡಿದು ಭಾರಿ ಪ್ರಯೋಜನ ಆತಂಡು. ಪರ್ಬದ ಪೊರ್ತುಡು ಪ್ರಧಾನಮಂತ್ರಿನ ಈ ನಿರ್ಧಾರ ದೇಶದ ಬಡವೀರು ಬೊಕ್ಕ ನಡುವರ್ಗದ ಜನಕ್ಲಿಗೆ ಅಕ್ಲಿನ ಇಚ್ಚದಂಚ ಬುಲಿಚಿಲ್ ತೂಯರೆ ಹೊಂದುದುಂಡು ಲೋಕಸಭಾ ಸದಸ್ಯರು ಪಂಡೇರು. ಈ ನಿನ್ನೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ದೊಡ್ಡ ಹೊರೆಯಾಗಿ ಏನಿತ್ತ ಆ ಹೊರೆ ಕಡಿಮೆ ಆಗುವಂಥದ್ದು ಈ ನಿರ್ಧಾರದಿಂದ ಆಗ್ತದೆ. ಮಾತ್ರವಲ್ಲ, ಒಟ್ಟು ಆರ್ಥಿಕತೆ ಮತ್ತು ಕೈಗಾರಿಕೆಗಳಿಗೆ ಒಂದು ದೊಡ್ಡ ಪುಷ್ ಕೂಡ ಇದರಿಂದ ಆಗ್ತದೆ. ಬೇಸಿಕಲಿ ದ ಡಿಮಾಂಡ್ ಸೈಡ್ ಆಫ್ ಇದು ಈ ನಿರ್ಧಾರದಿಂದ ಒಂದು ದೊಡ್ಡ ಪುಷ್ ಸಿಗ್ತದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೇಸಿಕಲಿ ನಾವೆಲ್ಲ ಒಂದು ಹಬ್ಬದ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೆಯ ಆರೋಗ್ಯ ಕೊಡಿ, ಸುಖ ಆರೋಗ್ಯ ಮತ್ತು ಸಮೃದ್ಧಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ನಿನ್ನೆಯ ಪ್ರಧಾನಮಂತ್ರಿಯವರ ನಿರ್ಧಾರ ಇಡೀ ದೇಶದ ಜನರ, ವಿಶೇಷವಾಗಿ ಬಡ ಮಧ್ಯಮ ವರ್ಗದ ಕುಟುಂಬಗಳ ಜನರಿಗೆ, ರೈತರಿಗೆ ಮತ್ತು ಮಹಿಳೆಯರಿಗೆ ಸುಖ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಡುವಂಥ ಒಂದು ನಿರ್ಧಾರ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಜಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣ ಮಲ್ಲ ಮಲ್ಪೆರೆ 32 ಎಕರೆ 97 ಸೆನ್ಸ್ ಜಾಗಿನ ಮಿತ್ತಿಗ್ದೆ ತೊಂಡಲ ಭದ್ರತೆ ಸಮಸ್ಯೆಲು ಪರಿಹಾರ ಆವೊಂದು ಪನ್ನೆರ ಸಾಧ್ಯ ಇಜ್ಜಿ ಅಂಚದ ವಿಮಾನ ಉಂತನ ತಾಣಗೂ ಬದಲು ಜಾಗೆ ತೂಪನ ಎಡ್ಡೆ ಎಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಪಂತೇರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಕುಡ್ಲಡು ಸುದ್ದಿ ಕೂಟುಡು ಪಾತಿರ್ದು ಬಜಪೆದ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣದ ರನ್ವೇ ಮಲ್ಲೆ ಮಲ್ಪೆರೆ 32 ಎಕರೆ 97 ಸೆನ್ಸ್ ಜಾಗಿನ ನನ್ನ ಮಿತ್ತಿಗೆ ಸ್ವಾಧೀನ ಮಲ್ತೊಂಡಲ ಭದ್ರತೆ ಸಮಸ್ಯೆಲು ಮಾತ ಪರಿಹಾರ ಆವೊಂದು ಪನ್ನೆರ ಸಾಧ್ಯ ಇಜ್ಜಿ ಸಜ್ಜಿದ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣಗೂ ಬದಲು ಜಾಗೆ ತೂಪನ ಎಡ್ಡೆ ಎಂದು ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಸಲಹೆ ಕೊಡ್ತೇರು. ರನ್ವೇ ಸೇಫ್ಟಿ ಬೇಸಿಕ್ಸ್ ಟ್ರಿಪ್ ರನ್ವೇ ಆ್ಯಂಡ್ ಸ್ಟೇಫಿ ಏರಿಯಾ ಮಲ್ಲೆ ಮಲ್ಪನ ಬೊಕ್ಕ ಅಭಿವೃದ್ಧಿಗೆ 32 ಎಕರೆ 97 ಸೆನ್ಸ್ ಜಾಗದ ಅಗತ್ಯ ಇತ್ತಿದ್ದು ಐನು ಕರ್ನಾಟಕ ಸರ್ಕಾರ ಭೂಮಿ ಸ್ವಾಧೀನ ಉದಿತಂದು ವಿಮಾನ ನಿಲ್ದಾಣ ಪ್ರಾಧಿಕಾರವು ಕೈ ಪಗಪೊಡು ಜಾಗೆ ಸ್ವಾಧೀನ ಖರ್ಚಿ ಸ್ಟ್ಯಾಂಪ್ ಖರ್ಚಿ ಬೊಕ್ಕ ಬಾಕಿ ಖರ್ಚಿಲಿಡೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಪಂಡ ಅದಾನಿ ಸಂಸ್ಥೆ ದಿಂಜಾವುಡು ಜಾಗೆ ಸ್ವಾಧೀನೋಡ್ದು ಬೊಕ್ಕ ಐನು ಚಾಲ್ತಿಡುಪುನ ನಿಯಮಲು ಬೊಕ್ಕ ಶರ್ತೊಲಿನಂಚ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತಿಗ್ ಲೀಸ್ ಆಧಾರಡು ಕೊರಡು ಒಂದು ವಿಮಾನ ಉಂತನ ತಾಣ ಪ್ರಾಧಿಕಾರ ಓಲೆ ಬರೆದು ತೆರಿಪಾದನೆಂದು ಐವನ್ ಡಿಸೋಜ ಪಂಡೇರು. ಕಾರಣ 10 ವರ್ಷಲೆಡ್ದು ಈ ಪ್ರಸ್ತಾವನೆ ಉಂಡು ಆಂಡ ಇಡೆಮುಟ್ಟ ದಾಲಾದ್ಜಿ ಎತ್ತೆ ಅದಾನಿ ಸಂಸ್ಥೆನೆ ಖರ್ಚಿದಿಂಜಾವಡು ಒಂದು ಸೂಚನೆ ಕೊರ್ನಿಡ್ದವರ ಒಂಜಿ ಸಮಸ್ಯೆ ಪರಿಹಾರ ಅವು ಆಂಡ ಈ ಜಾಗೆ ಸ್ವಾಧೀನೋಡ್ದು ಸಮಸ್ಯೆ ಪರಿಹಾರ ಆಪುಂಡು ಎಣ್ಣೆರು ಸಾಧ್ಯ ಇಜ್ಜಿ ರನ್ವೇದ ಪಿರವು ಬೊಕ ಎದುರುಡು ಮಲ್ಲೆ ಮಲ್ತಂಡಲ ಈ ವಿಮಾನ ಉಂತನ ತಾನೋಡು ಮಲ್ಲ ಬೋಯಿಂಗ್ ವಿಮಾನಗಳು ಜಪ್ಪೆರ ನನಲ ಸಮಸ್ಯೆ ಉಂಡು ಅಂಚದು ಬದಲು ಜಾಗೆ ತೂಂಡ ಎಡ್ಡೆ ರಡ್ಡು ಜಿಲ್ಲೆಲೆಗೆ ಅನುಕೂಲ ಆಪುನಂಚ ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆದ ನಡುಭಾಗುಡುಪುನ ಪಲಿಮಾರ್ ಇನ್ನ ನಂದಿಕೂರುಡು UPCL ತನ್ನ ಮಲ್ಲೆ ಮಲ್ಪನ ಯೋಜನೆಗೆ ಸ್ವಾಧೀನ ಮಲ್ತೊನ್ನ 500 ಎಕರೆ ಜಾಗೆ ಖಾಲಿ ಉಂಡು ಒಂದೇನು ಗಲಸಡ ಸಜ್ಜಿದ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣ ಕಟ್ಟೋಲಿ ಐನು ಗಲಸ್ಲೆ ಎಂದು ಕೇಂದ್ರವು ಭಿನ್ನಾಯ್ತೋನು ಎಂದು ಪಂಡಿನಾರು ಮುಖ್ಯಮಂತ್ರಿಗಳ ಗುಮನಗಲ ಕನಪ ಎಂದು ಪಂಡಿರು ಕುಡ್ಲ ವಿಮಾನ ನಿಲ್ದಾಣೋಡು ಇತ್ತೆ ರಾಜ್ಯ ಸರ್ಕಾರದ ಪಾಲ್ದಾಲ ಇಜ್ಜಿ ಇಡೀ ಅದಾನಿ ಸಂಸ್ಥೆದ ಕೈಟು ಉಂಡು ಶಿವಮೊಗ್ಗ ಕಲಬುರಗಿ ವಿಮಾನ ಉಂತನ ತಾಣುಲೆಡು 110 ಪಾಲು ಕರ್ನಾಟಕ ಸರ್ಕಾರದ ಉಂಡು ಒಂದು ಐವನ್ ಡಿಸೋಜ ಪಂಡೇರು ಬೇತೆ ಬೇತೆ ಸೀಕ್ಲೆಟ್ ನರಳೊಂದುಪ್ಪುನ ಪದ್ರಾಡು ಜನತಾ ಮರ್ದದ ಖರ್ಚಿಗೆ ಐವನ್ ಡಿಸೋಜರ್ನ ಶಿಫಾರಸದ ಮಿತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಡ್ದು ಮಂಜೂರು ಆಯ್ನ ಒಟ್ಟು 3,70,578 ರೂಪಾಯಿ ಸಾಯನು ಫಲದೆ ತೊನ್ನಕ್ಲೆಗೆ ಈ ಪೊರ್ತುಡು ಪಟ್ಟಿರು. ನೀವು ಲ್ಯಾಂಡ್ ತಗೊಂಡ ಮೇಲೆ ಯಾರು ರಿಹಬಿಲಿಟೇಷನ್ ಕಾಲೋನಿ ಅವರಿಗೆ ಬೇಕಾದಷ್ಟು
ಜಾಬ್ ಎಂಪ್ಲಾಯ್ಮೆಂಟ್ ಕೊಡಬೇಕು, ಎಂಪ್ಲಾಯ್ಮೆಂಟ್ ಅವರಿಗೆ ಲ್ಯಾಂಡ್ ಲೂಸರ್ಸಿಗೆ ಕೊಡಬೇಕು, ರಿಹಬಿಲಿಟೇಷನ್ ಮಾಡಬೇಕು. ಅವರ ಪ್ರಾಬ್ಲಮ್ ಅದರಲ್ಲಿ ಇರುವಂಥದ್ದು 10-15 ಏಕರ್ಸ್ ಏನೋ 10 ಏಕರ್ಸ್ ಏನೋ ಗೌರ್ಮೆಂಟ್ ಲ್ಯಾಂಡೇ ಇದೆ. ಉಳಿದ ಲ್ಯಾಂಡಿಗೆ ಅವರು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ. ಇದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಹೇಳಲಿಕ್ಕೆ ಬಯಸ್ತೇನೆ. ಯು ಆರ್ ಜಸ್ಟ್ ಕಂಪ್ಲೈನ್ಸ್ ವಿತ್ ಇದನ್ನು ಇಮಿಡಿಯೇಟ್ ಮಾಡಬೇಕಾಗಿದ್ದು. ಇವತ್ತಿನ ದಿನಕ್ಕೂ ಫ್ಲೈಟ್ಗಳು ಇಳಿಲಿಕ್ಕೆ ಕಷ್ಟ ಇದೆ. ಜೋರಾಗಿ ಮಳೆ ಬಂದಾಗ ಇಳಿಯೋದಿಲ್ಲ. ಲೈಟಿಂಗ್ ಪ್ರಾಬ್ಲಮ್ ಇದೆ. ಫುಲ್ ಫ್ಲೆಜ್ಡ್ ಲೈಟ್ಸ್ ಏನು ಬೇಕು ಏರ್ಪೋರ್ಟಲ್ಲಿ ಫ್ಲೈಟನ್ನು ಲ್ಯಾಂಡಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಬೋಯಿಂಗ್ಸ್ಗಳು ಲೈಕ್ ಸಿಂಗಾಪುರ್ ಅಂತ, ಹಿಂದೆ ಸಿಂಗಾಪುರ್ಗೆ ಏರ್ಲೈನ್ಸ್ ರೆಡಿ ಆಯಿತು, ಟಿಕೆಟ್ ಉಂಟು ಬನ್ನಿ ಅಂತೆಲ್ಲ ಹೇಳಿದರು. ಆಲ್ ಆಫ್ ಸಡನ್ ವಿದೌಟ್ ಗಿವಿಂಗ್ ಎನಿ ರೀಸನ್ಸ್ ದೇ ಹ್ಯಾವ್ ಕ್ಯಾನ್ಸಲ್ಡ್ ಇಟ್. ಯಾಕೆ ಅಂತ ಹೇಳಲಿಲ್ಲ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹೇಳಲಿಲ್ಲ, ಅದಾನಿ ಮ್ಯಾನೇಜ್ಮೆಂಟು ಹೇಳಲಿಲ್ಲ. ದೊಡ್ಡ ಬೋಯಿಂಗ್ಗಳು ಇನ್ನೂ ಇಳಿಸ್ಲಿಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ಸೆಡ್ ಸಮ್ವೇರ್ ದಟ್ ನಾಟ್ ಪಾಸಿಬಲ್ ಅಂತ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡಪಿರೊಪ್ಪನ ಮಾರ್ನಿಮಿ ದಸರಾ ಉಚ್ಚಯದಲ್ಲಿ ಕೊಡು ಶುಕ್ರವಾರ ಮೂರ್ತ ಕಾರ್ಯಕ್ರಮ ನಡಪಾಯರು. ಲೋಕಪೊಗರ್ತಿಪಡಿನ ಮಾರ್ನಿಮಿ ಉಚ್ಚಯವಕ ಕುಡ್ಲ ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಸೆಪ್ಟೆಂಬರ್ 22 ಸೋಮವಾರ ಶ್ರೀ ಆದಿಶಕ್ತಿ ನವದುರ್ಗೆ ಬೊಕ ಶ್ರೀ ಶಾರದಾಂಬಿನ ಮೂರ್ತಿ ಪ್ರತಿಷ್ಠೆದ ಒಟ್ಟುಗು ಶುರುವಾದ ಅಕ್ಟೋಬರ್ 3 ಶುಕ್ರವಾರ ಮುಟ್ಟ ನಡಪೆರೆ ಉಂಡು. ಅಂಚದು ಶುಕ್ರವಾರ ಮೂರ್ತ ಕಾರ್ಯಕ್ರಮ ಆಟಣೆ ಮಲ್ತಿತ್ತೇರು. ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಲಕ್ಷ್ಮಣ ಶಾಂತಿಯರ್ನ ದುಂಬಾಳ್ತಿಡು ಮೂರ್ತ ಕಾರ್ಯಕ್ರಮ ನಡೆತಂಡು. ಮಂಗಳೂರು ದಸರಾಗೂ ಸಂಬಂಧ ಈ ತುರ್ತಿಗೆ ಸಜ್ಜಾವಂದಿತ್ತದು. ಈ ಸರ್ತಿದ ಕುಡ್ಲ ದಸರಾ ಭಾರಿ ವಿಶೇಷತೆಲಿನ ಒಟ್ಟುಗೂ ಜನಕ್ರಿನ ಗುಮನ ಉಯ್ಪೆರೆ ಉಂಡೊಂದು ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಪಂಡಿರು. ಕುದ್ರೋಳಿ ಕ್ಷೇತ್ರ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಜೆಟ್ ಸೋಮಸುಂದರಂ, ಅಭಿವೃದ್ಧಿ ಸಮಿತಿದ ಒತ್ತು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ, ಬೊಕ್ಕ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಭಕ್ತರು ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ದೇವಿರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಇಂಬುನಟ್ಟೊಂಡಿರು. ಮಂಗಳೂರು ದಸರಾ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ಜರುಗುವಂತಹ ಈ ದಸರಾ ಮಹೋತ್ಸವದ ಈಗಾಗಲೇ ಪೂರ್ವ ಸಿದ್ಧತೆಗಳು ಬಹಳ ಭರದಿಂದ ಕ್ಷೇತ್ರದಲ್ಲಿ ನಡೀತಾ ಇದೆ. ಮೊನ್ನೆ ದಿವಸ ಅಂದರೆ ಗಣೇಶ ಚತುರ್ಥಿಯಂದು ಶಾರದಾ ಮಾತೆ ಹಾಗೆಯೇ ನವದುರ್ಗೆಗಳ ಮೂರ್ತಿಗಳ ರಚನೆಯ ಕೆಲಸಗಳು ಕೂಡ ಅಧಿಕೃತವಾಗಿ ಆರಂಭಗೊಂಡಿರುವಂಥದ್ದು. ಈ ದಿವಸ ಇವತ್ತು ಬೆಳಿಗ್ಗೆ ಅಂದರೆ 5ನೇ ತಾರೀಕಿಗೆ 9:15 ಗಂಟೆಗೆ ಸರಿಯಾಗಿ ನಮ್ಮ ನವದುರ್ಗೆ ಹಾಗೆ ಶಾರದಾ ಮಾತೆ ಮಹಾಗಣಪತಿ ಆದಿಶಕ್ತಿಯನ್ನು ಪ್ರತಿಷ್ಠಾಪಿಸುವಂತಹ ದರ್ಬಾರ್ ಹಾಲಿಗೆ ಅದರ ಅಲಂಕಾರಗೊಳಿಸುವಂತಹ ಕೆಲಸದ ಒಂದು ಮುಹೂರ್ತ ಕೂಡ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಕ್ಷೇತ್ರದ ಅಭಿಮಾನಿಗಳ ಸಮ್ಮುಖದಲ್ಲಿ ಬಹಳ ಶ್ರದ್ಧಾಭಕ್ತಿಪೂರ್ವಕವಾಗಿ ಜರುಗಿರುತ್ತೆ. ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾ ಬಹುಶಃ ದಸರಾ ಅಂದರೆ ಕೇವಲ ಇದೊಂದು ಧಾರ್ಮಿಕ ಹಬ್ಬಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸಾಂಸ್ಕೃತಿಕ ಕಲೆ ಕ್ರೀಡೆ ಎಲ್ಲದನ್ನು ಒಳಗೊಂಡಂತಹ ಒಂದು ಪೂರ್ಣ ಪ್ಯಾಕೇಜ್ ಅಂತ ಹೇಳ್ಬೋದು. ಮಂಗಳೂರು ದಸರಾ ಈ ಬಾರಿ ವಿಶೇಷವಾಗಿ ಜನರ ಗಮನ ಸೆಳೆಯಲಿಕ್ಕೆ. ಓಣಂ ಬಜ್ಜಿ ಕೇರಳದ ಪರ್ಬಾತ್ ಒಂದು ನಮ್ಮ ಸಂಸ್ಕೃತಿ ಸಮುದಾಯದ ಪರ್ಬ ಆದುಂಡು ಅಡೋರು ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರು ಚಂದನ ಸಿ ನಾಯಕ್ ಪಂತೇರೆ. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡು ಓಣಂ ಸಂಭ್ರಮ ಆಚರಣೆ ಉದಿಪನ ಮಲ್ತದಾರು ಪಾತೇರಿಯರು. ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆ ಬೊಕ್ಕ ತರಬೇತಿ ಸಂಸ್ಥೆಡು ಓಣಂ ಸಂಭ್ರಮಾಚರಣೆ ಗುರುವಾರ ನಡತಂಡು. ಈ ಪೊರ್ತುಡು ಶಾಲೆಡು ಪೂಕಳಂ ಮಾಮಲ್ಲ ಪೂತ ರಂಗೋಲಿ ಬುಡ್ಪಾದಿತ್ತೇರು. ಆಡೂರು ಫೌಂಡೇಶನ್ ವ್ಯವಸ್ಥಾಪಕ ನಿರ್ದೇಶಕರು ಚಂದನ ಸಿ ನಾಯಕ್ ಓಣಂ ಪರ್ಬ ಉದಿಪನ ಮಲ್ತದ ಪಾತಿರ್ದು. ಈ ಪರ್ಬನು ಮಾತೇರ್ನಲ ಒಟ್ಟುಗೂ ಆಚರಣೆ ಮಲ್ಪೆರೆ ಖುಷಿ ಆವೊಂದುಂಡು. ಓಣಂ ಬಜ್ಜಿ ಕೇರಳದ ಪರ್ಬಾತ್ತು ಒಂದು ನಮ್ಮ ಸಂಸ್ಕೃತಿ ಸಮುದಾಯದ ಪರ್ಬಾದುಂಡು. ಸಮಾನತೆ ಪ್ರೀತಿಡು ಮಾತಕಡೆಟ್ಲ ಓಣಂ ಪರ್ಬದ ಸಂಭ್ರಮ ನನ್ನಲಾತು ಹೆಚ್ಚಡೊಂದೇ ಡೆಪ್ ಬೈಕೆರು. ಆಡಳಿತಾಧಿಕಾರಿ ವಸಂತಕುಮಾರ್ ಶೆಟ್ಟಿ ಪಾತಿರ್ದು ಮುಲ್ಪ ಸರ್ವಧರ್ಮದಕ್ಲಿನ ಮಾತಾ ಪರ್ಬೊಲಿನ ಆಚರಣೆ ಮಲ್ತದುಂಡು. ಒಂದೆಡದ ಜೋಕ್ಲಿಗೆ ರಾಷ್ಟ್ರೀಯ ಪರ್ಬೊಲಿನ ಬಗೆಟು ವಿಶೇಷ ಜಾಗೃತಿ ಪ್ರೀತಿ ಪುಟ್ಟಾವನವೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆದುಂಡು ಎಂದು ಪಂಡಿರು. ದುಮುದ ಮೇಯರ್ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ಗುರ್ಕಾರಿರು ಮಹಾಬಲ ಮಾರ್ಲ ಗುರ್ಕಾರ್ ವಹಿಸಿದಿತ್ತೇರು. ಸಹಾಯಕ ಆಡಳಿತಾಧಿಕಾರಿ ಸುಮಾ ಡಿ ಸಿಲ್ವಾ, ಟ್ರಸ್ಟಿ ಬಶೀರ್, ಉಷಾ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತರು ಸಂತೋಷ್ ಸೆಕ್ವೇರ, ಪ್ರೊಫೆಸರ್ ರಾಧಾಕೃಷ್ಣ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಜೋಕ್ಲಿಡ್ದು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೇರಳದ ಓಣಂ ಪರ್ಬದ ನಲಿಕೆ ಪ್ರದರ್ಶನ ನಡೆತಂದೆ.
ಓಣಂ ಹಬ್ಬ ಕೇವಲ ಕೇರಳದ ಹಬ್ಬವಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ ಹಾಗೂ ಸೌಹಾರ್ದತೆಯ ಹಬ್ಬವಾಗಿದೆ. ಈ ಹಬ್ಬವನ್ನು ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಜನರ ಏಕತೆ, ಸಮಾನತೆ ಮತ್ತು ಸಂತೋಷವೇ ನಿಜವಾದ ಸಂಪತ್ತು ಎಂಬುದನ್ನು. ಓಣಂ ಹಬ್ಬದಂದು ನಾವೆಲ್ಲರೂ ಬಲಿ ಚಕ್ರವರ್ತಿಯನ್ನು ಸ್ಮರಿಸುತ್ತೇವೆ. ಬಲಿ ಚಕ್ರವರ್ತಿ ಕೇವಲ ರಾಜನಾಗಿ ಇರದೆ ಮಹಾದಾನಿಯಾಗಿದ್ದರು. ಅವನ ಆಡಳಿತದಲ್ಲಿ ದೇಶ ಸುಭಿಕ್ಷವಾಗಿತ್ತು. ಮಾತ್ರವಲ್ಲ, ಅದೊಂದು ಸ್ವರ್ಣ ಯುಗವಾಗಿತ್ತು. ಇಲ್ಲಿ ಯಾವುದು ಆಚರಣೆ ಮಾಡ್ತೇವೆ, ಯಾವುದು ಆಚರಣೆ ಮಾಡುವುದಿಲ್ಲ, ಅದು ಮುಖ್ಯ. ಅದು ರಾಷ್ಟ್ರೀಯ ಹಬ್ಬಗಳಿರ್ಬೋದು, ಎಲ್ಲ ಧರ್ಮದ ಧಾರ್ಮಿಕ ಹಬ್ಬಗಳಿರ್ಬೋದು, ಎಲ್ಲವನ್ನು ಕೂಡ ಸಾನ್ನಿಧ್ಯ ಆಚರಣೆ ಮಾಡ್ತದೆ. ಯಾಕೆ? ಅವರ್ ಮೇನ್ ಇಂಟೆನ್ಷನ್ ಇಸ್ ವಾಟ್? ನಮ್ಮ ಮುಖ್ಯ ಉದ್ದೇಶ ಯಾವುದು ಅಂದರೆ ನಮ್ಮ ವಿಶೇಷ ಮಕ್ಕಳಿಗೆ ಈ ಹಬ್ಬಗಳ ಬಗ್ಗೆ ಒಂದು ಕಲ್ಪನೆ, ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ನಾಲೆಡ್ಜ್ ಅದನ್ನು ನೀಡಬೇಕೆಂಬುದೇ ನಮ್ಮ ಮುಖ್ಯ ಉದ್ದೇಶ. ಮಾತ್ರ ಅಲ್ಲ, ನಮ್ಮಲ್ಲಿ ಕಾಸರಗೋಡಿನ ಮಕ್ಕಳಿದ್ದಾರೆ, ಕೇರಳದ ಮಕ್ಕಳಿದ್ದಾರೆ, ವಿವಿಧ ಧರ್ಮದ ಮಕ್ಕಳಿದ್ದಾರೆ. ಅವರಿಗೆ ಈ ಹಬ್ಬದ ಒಂದು ಮಹತ್ವ ಬಾಲಗಂಗಾಧರ ತಿಲಕರ್ನ ಆನಿದಕನ ಕಿನ್ನಿ ಮುಲ್ಕಿಡ್ ಸಾರ್ಥಕ ಆತನಂದು ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ಇಂದ್ರಾಳಿದ ಆಡಳಿತ ಮುಕ್ತೇಸರರು ಜಯಕರ ಶೆಟ್ಟಿ ಇಂದ್ರಾಳಿ ಪಂತೇರು ಕಿನ್ನಿ ಮುಲ್ಕಿ ಕನ್ನರ್ಪಾಡಿ ಸಾರ್ವಜನಿಕ ಗಣೇಶೋತ್ಸವಡು 11ನೇ ದಿನ ನಡತ್ನ ಧಾರ್ಮಿಕ ಸಭೆಟಾರ್ ಗುರ್ಕಾರ್ಮೆದ ಪಾತೆರ ಪಂಡೇರು. ಒಡಿಪು ಕಿನ್ನಿ ಮುಲ್ಕಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕನ್ನರ್ಪಾಡಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಡು 11ನೇ ದಿನ ಗುರುವಾರ ಧಾರ್ಮಿಕ ಸಭೆ ಆಚರಣೆ ಆದಿತ್ತು. ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಇಂದ್ರಾಳಿದ ಆಡಳಿತ ಮುಕ್ತೇಸರರು ಜಯಕರ ಶೆಟ್ಟಿ ಇಂದ್ರಾಳಿ ಗುರ್ಕಾರ್ಮಿಡು ನಡತ್ನ ಸಭೆಟು ಸಮಿತಿದ ಗುರ್ಕಾರ್ಯರು ಕೃಷ್ಣಮೂರ್ತಿ ಆಚಾರ್ಯರು ಮಾತರನ್ನ ಎದುಕೊಂಡಿರು. ಒಡಿಪುದ ಹಿರಿಯ ವಕೀಲರು ಶಾಂತರಾಮ ಶೆಟ್ಟಿ ಪಾತಿರ್ದು ಬಾಲಗಂಗಾಧರ ತಿಲಕರು 1893 ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡ್ತೇರು. ಐಡ್ದುಂಬು ಮಹಾರಾಷ್ಟ್ರಡು ಇಲ್ಲೇ ಇಲ್ಲಡು ಗಣಪತಿ ಆರಾಧನೆ ಮಲ್ತು ನಿಂತಿರು. ಬ್ರಿಟಿಷರ್ನ ಕಾಲಡು ರಾಜಕೀಯಗೂ ವಿರೋಧ ಇತ್ತು. ಅಂಚಾದ ಧಾರ್ಮಿಕ ಮಾತ್ರ ಅತ್ತು ರಾಷ್ಟ್ರಭಕ್ತಿನ ಮೂಡಾವಡೊಂದು ಸಾರ್ವಜನಿಕ ಗಣೇಶೋತ್ಸವ ಶುರು ಮಲ್ತೇರೆಂದು ಪಂಡೇರು. ನೆತ್ತಿರ್ದಾನಿ ಮಂಜುನಾಥ, ಕನ್ನರ್ಪಾಡಿ ಬಬ್ಬುಸ್ವಾಮಿ ದೈವಸ್ಥಾನಡು ಚಾಕಿರಿ ಮಲ್ಪನ ಶ್ರೀನ ಗುರಿಕಾರ ಬೊಕ ನಾಗೇಶ್ ಸುವರ್ಣ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಮರತಕಾರ್ದ ವೇಷಪಾಡುನ ಕುಮಾರಿ ತನಿಷ್ಕಾ ಭಂಡಾರಿಗೂ ಸಮ್ಮನದ ಮರ್ಯಾದೆ ಮಲ್ತೇರು. 12ನೇ ಕ್ಲಾಸ್ ಪರೀಕ್ಷೆಡು ಹೆಚ್ಚ ಮಾರ್ಕ್ಸ್ ದಿತ್ತದು ಸಾಧನೆ ಮಲ್ತಿನ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಸಂದೈತ ಮಲ್ತೇರು. ಜಯಕರ ಶೆಟ್ಟಿ ಇಂದ್ರಾಳಿ ಪಾತಿರ್ದು ಕರ್ನಾಟಕ ರಾಜ್ಯಡು ಈತ ದಿನ ನಡಪುನ ಗಣೇಶೋತ್ಸವ ಪಂಡ ಒಮುಲ್ಪದವು ಕೃಷ್ಣಮೂರ್ತಿ ಬೊಕ್ಕ ಕೂಟದಕ್ಲಿಗೆ ಮಿಚ್ಚಿಗೆ ತೆರಿಪಾವೆ ತಿಲಕರ್ನ ಆನಿದಕನ ಮುಲ್ಪ ಸಾರ್ಥಕತೆ ಪಡೆತಂದು ಜಾತ್ಯತೀತ ಕಾರ್ಯಕ್ರಮ ಅಂದು ಪಂಡೇರು. ಕನ್ನರ್ಪಾಡಿ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರದರಾಜ ಭಟ್ ಬುಕ ವಿಷ್ಣುಮೂರ್ತಿ ಭಟ್, ವಕೀಲೇರು ಮಟ್ಟು ಗಣೇಶ್, ಉದ್ಯಮಿ ಸತೀಶ್ ಪೂಜಾರಿ ಕಿನ್ನಿ ಮುಲ್ಕಿ, ಅಮೀನ್ ಬೇರಿಂಗ್ ಒಡಿಪುದ ಲಕ್ಷ್ಮಣ ಅಮೀನ್, ಕರ್ನಾಟಕ ಪಬ್ಲಿಕ್ ಶಾಲೆ ಮುನ್ಯಾಲ್ದ ಒತ್ತು ಪ್ರಿನ್ಸಿಪಾಲರು ರವೀಂದ್ರ ರಾವ್, ಆದರ್ಶ ಕೋಆಪರೇಟಿವ್ ಸೊಸೈಟಿ ಒಡಿಪುದ ಗುರುಕಾರ್ಯರು ಆನಂದ ಪೂಜಾರಿ, ಡಾಕ್ಟರ್ ಗೀತಾರಾವ್ ಅಜ್ಜರಕಾಡ್, ಮಹಿಷಮರ್ದಿನಿ ಲ್ಯಾಂಡ್ ಲಿಂಕ್ಸ್ ಕಡಿಯಾಳಿದ ಭಾಸ್ಕರ ಶೇರಿಗ, ವಿಶ್ವೇಶತೀರ್ಥ ಸ್ವಾಮೀಜಿನ ಕುಟುಂಬದಾರ ವಿಠಲಮೂರ್ತಿ ಆಚಾರ್ಯ, ಅಂಬೇಡ್ಕರ್ ಯುವಸೇನೆ ಒಡಿಪುದ ಗುರ್ಕಾರ್ಯರು ದಯಾನಂದ ಕಬ್ಬೆಟ್ಟು, ಕಡೆಕಾರ ಪಂಚಾಯತಿದ ದುಂಬುದ ಗುರ್ಕಾರ್ದಿ ಸರಸ್ವತಿ, ಸುಬ್ರಹ್ಮಣ್ಯ ತಂತ್ರಿ ಸಮಿತಿದ ಕಾರ್ಯಂತಿರು ರವೀಂದ್ರ ಶೆಟ್ಟಿಗಾರ್ ಧಾರ್ಮಿಕ ಸಭೆಟಿತ್ತೆ. ಈ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭವಾದದ್ದು 1893ರಲ್ಲಿ. ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಮುಖ್ಯವಾಗಿ ಎಲ್ಲ ಮನೆಗಳಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟು ಆರಾಧಿಸ್ತಿದ್ರು. ಆ ಸಮಯದಲ್ಲಿ 1890ರ ಸಮಯದಲ್ಲಿ ಆ ಇಂಗ್ಲೀಷರು ನಮ್ಮ ದೇಶವನ್ನು ಆಳುವ ಸಮಯ. ಆಗ ಈ ರಾಜಕೀಯ ಸಂಘಟನೆಗಳಿಗೆ ಬಹಿಷ್ಕಾರವಿತ್ತು. ಜನರನ್ನು ಸಂಘಟನೆ ಮಾಡುವುದು ಹೇಗೆ, ಜನರಲ್ಲಿ ರಾಷ್ಟ್ರಭಕ್ತಿಯನ್ನು ಉಕ್ಕಿಸುವುದು ಹೇಗೆ, ಎಲ್ಲರನ್ನು ಒಗ್ಗಟ್ಟು ಮಾಡುವುದು ಹೇಗೆ, ಅದೆಲ್ಲ
ಅದನ್ನೆಲ್ಲ ಆಲೋಚನೆ ಮಾಡಿ ಬಾಲಗಂಗಾಧರ್ ತಿಲಕ್ ಇವರು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಜಾರಿಗೆ ತಂದರು. ನಾನು ಕಂಡುಕೊಂಡಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಒಂದು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಆಚರಣೆ ಆಗಿದ್ದಂದರೆ ಅದು ಉಡುಪಿಯ ಸಾರ್ವಜನಿಕ ಗಣಪತಿ ಇವತ್ತು ಕನ್ನರ್ಪಾಡಿ ಕಿಂದುಮುಲ್ಕಿದೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಹೆಮ್ಮೆ ಪಡ್ತಿದ್ದೇನೆ. ಇದಕ್ಕೆ ಕಾರಣೀಕರ್ತರಾದ ನನ್ನ ಆತ್ಮೀಯರಾದ ಕೃಷ್ಣಮೂರ್ತಿ ಆಚಾರ್ಯ ಮತ್ತು ಅಮೃತ ಕೃಷ್ಣಮೂರ್ತಿ ಮತ್ತು ಅವರ ಬಳಗವನ್ನು ಎಲ್ಲ ಸಜ್ಜನ ಸಾರ್ವಜನಿಕರ ಪರವಾಗಿ ನಾನು ಅಭಿನಂದಿಸಿದ್ದೇನೆ. ಬಾಲಗಂಗಾಧರ ತಿಲಕರವರ ಅಂದಿನ ಏನು ಕನಸಿತ್ತು ಅದು ಖಂಡಿತವಾಗಿಯೂ ಇವತ್ತು ಈ ಜಾಗದಲ್ಲಿ ಸಾರ್ಥಕತೆಯನ್ನು ಪಡೆದಿದೆ. ವಿದೇಶೋಡು ಇತ್ತನಲ ಏಪಲ ನಾಡು ನುಡಿಕಾದ ಸೇವೆ ಸಂದ ಒಂದು ಪುನಃ ಸಂಘಟನೆ ಕರ್ನಾಟಕ ಸಂಘ ಕತಾರ್ದ ನಿಲಿಟೆ ಸಂಘದ ತಾಪಕರಿಗೂ ಸಮಾಜ ಸೇವಕರಿಗೂ ಮರ್ಯಾದೆ ಸಂದೈತ ಮಲ್ಪನ ಶಕ್ತಿದಾನ್ ತಿನಕ್ಲಿಗೂ ಸಹಾಯ ಕೊರ್ಪುನ ವಿಶೇಷ ಮಹತ್ವದ ಕಾರ್ಯಕ್ರಮ ಬೆಂಗಳೂರು ನಡೆತ್ತದೆ. ಬೆಂಗಳೂರು ಕರ್ನಾಟಕ ಸಂಘ ಕತಾರ್ದ ನಿಲಿಟು ವಿಶೇಷ ಕಾರ್ಯಕ್ರಮ ಒಂಜನೆ ತಿತ್ತಿರು. ವಿದೇಶೋಡು ಇತ್ತನಲ ಏಪಲ ನಾಡು ನುಡಿಕಾದ ಸೇವೆ ಸಂದ ಒಂದು ಪುನಃ ಸಂಘಟನೆ ಕರ್ನಾಟಕ ಸಂಘ ಕತಾರ್ ಸಂಘದ ತಾಪಕರಿಗೂ ಸಮಾಜ ಸೇವಕರಿಗೂ ಮರ್ಯಾದೆ ಸಂದೈತ ಮಲ್ಪುನ ಶಕ್ತಿದಾನ್ ತಿನಕ್ಲಿಗ್ ಸಹಾಯ ಕೊರ್ಪುನ ಕಾರ್ಯಕ್ರಮ ಒಂದು ಆದಿತ್ತದೆ. ಸಂಘದ ಪ್ರಧಾನ ಕಾರ್ಯಂತರು ಕುಮಾರಸ್ವಾಮಿ ಎದುಕೊಂಡಿರು. ಕಾರ್ಯಕ್ರಮ ಸುಧಾರ್ಥ ಕೊರ್ಪುನ ಸಂಘದ ದುಂಬುದ ಗುರುಕಾರ್ಯರು HK ಮಧು ಈ ಮಹತ್ವದ ಕಾರ್ಯಕ್ರಮವನ್ನು ಸಂಘದ ಗುರುಕಾರ್ಯರು ರವಿಶೆಟ್ಟಿ ಬೊಕ ಅರೆನ ಉಮೇದದ ಕೂಟುಗು ಸಮರ್ಪಣೆ ಮಾಡ್ತಾರೆ. ಸಲಹಾ ಸಮಿತಿ ಗುರುಕಾರ್ಯರು ಮಹೇಶ್ ಗೌಡ ಗುರುಕಾರ್ಯರು ಬೊಕ ಪದಾಧಿಕಾರಿಗಳು ಇತ್ತದು ಮಲ್ಲಬಿನ್ನಿಯರು ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ ಲೇಸುದೀಪನ ಮಲ್ತಾರೆ. ಕರ್ನಾಟಕ ಸಂಘ ಕತಾರ್ದ 25 ವರ್ಷಡು ಕೊಡುಗೆ ಕೋರ್ನ ಮಾತಿರೆಗ್ಲ ಗುರುಕಾರ್ಯರು ಮೂಡಂಬೈಲ್ ರವಿಶೆಟ್ಟಿ ಸೊಲ್ಮೆ ಸಂದಾಯರು. ಪ್ಯಾರಾ ಒಲಿಂಪಿಕ್ಸ್ ಪದಕ ಗೆಂದದ್ನ ಮಂಡ್ಯದ ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ ಮೇರೆಗೆ ಅದಮ್ಯ ದಿವ್ಯಚೇತನ ಬಿರುದು ಕೊರ್ದು ಮರ್ಯಾದೆ ಮಲ್ತೇರು. ಕರ್ನಾಟಕದ ಬೇತೆ ಬೇತೆ ಕಡೆಡ್ದು ಬತ್ತಿನ ಸಮಾಜ ಸೇವಕರೈನ ಬೆಳಗಾವಿದ ನಾಗರತ್ನ ಕುಡ್ಲದ ಗೀತಾ ಶೆಟ್ಟಿ ಬೆದರದ ಪ್ರಕಾಶ್ ಶೆಟ್ಟಿಗಾರ್ ಮೇರೆಮಜಲ್ದ ಇಂಜಿನಿಯರ್ ಹರೀಶ್ ಪೆರ್ಗಡೆ ಬಳ್ಳಾರಿದ ಅಶ್ವಿನಿ ಅಂಗಡಿ ಬೆಂಗಳೂರದ ರಂಜಿತ್ ಶೆಟ್ಟಿ ತೀರ್ಥಹಳ್ಳಿದ ತರೋಳ ತರುಣ್ ವಾಮಂಜೂರದ ಹೆರಾಲ್ಡ್ ಮೋರಸ್ ಕುಡ್ಲದ ವಸಂತ ಮಾಸ್ಟರ್ ಕೊಡಗದ ಅಣ್ಣಪ್ಪ ಕುಂದಾಪುರದ ಜಯರಾಮ್ ಮುಕ್ಲಿಗೆ ಮಾತ ಬಿರ್ದು ಮರ್ಯಾದಿ ಪಣವದ ಒಟ್ಟಿಗೂ ಸಮ್ಮಾನ ಮಲ್ತೇರು. ಬೇತೆ ಬೇತೆ ಸೀಕ್ರೆಡ್ ನರಳು ನಕ್ಲೆಗೂ ಶಕ್ತಿದಾನ್ ತಿನಕ್ಲೆಗೆ ಇಂಜ ರಾಜ್ಯದ ಪಾಕ ಜನಕ್ಕೂ ಪಣವು ಸಹಾಯ ಪಟ್ಟೀರು. ಈ ಕಾರ್ಯಕ್ರಮವನ್ನು ಸಂಘದ ಪಣವು ಗುರುಕಾರ್ಯರು ಪ್ರದೀಪ್ ನಡಪಾದ ಕುರಿಯರು. ಕರ್ನಾಟಕ ಸಂಘ ಕತಾರ್ದ ದುಂಬುದ ಗುರುಕಾರ್ಲಾಯನ ಸತೀಶ್ ದೇಶಪಾಂಡೆ ಭುವನ ನಾಗರಾಜ್ ಪ್ರಕಾಶ್ ಬಾಬು ಪ್ರಭಾಕರ್ ಅರವಿಂದ ಪಾಟೀಲ್ ವೆಂಕಟರಾವ್ ಅನುರಾಧ ನಾಗೇಶ್ ಕಡೀರ್ದ ಒತ್ತು ಗುರುಕಾರ್ಯರು ಡಾಕ್ಟರ್ VC ಮೂರ್ತಿ ಬೊಕ ಕಾರ್ಯಕಾರಿಣಿ ಸಮಿತಿದ ದುಂಬುದ ಸದಸ್ಯರಿಗೂ ಕಡೀರ್ದ ಕನ್ನಡ ಟೀಚರ್ ಸುಧಾ ಪ್ರಭಾಕರ್ ಆರ್ಯಭಟ ಪ್ರಶಸ್ತಿ ಪಡೆತನ ಸುಮಾ ಮಹೇಶ್ ಬೊಕ ಅಶ್ವಿನ್ ಕುಮಾರ್ ಮುಕ್ಲೆಗೆ ಮಾತ ನೆಂಪುದ ಕಾಣಿಕೆ ದೊಟ್ಟುಗೂ ಬೊಳ್ಳಿ ವರ್ಷದ ವಿಶೇಷ ಶಾಲ್ ಪಾಡ್ದು ಮರ್ಯಾದೆ ಸಂದೈತ ಮಲ್ತೇರು. ಸಂಘದ ಕನ್ನಡ ಅಭಿವೃದ್ಧಿ ಕಾರ್ಯಂತರು ಭೀಮಪ್ಪ ಖೋತ್ ಸೊಲ್ಮೆ ಸಂದಾಯರು. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿದು ಸೊಲ್ಮೆಗಳು.